ಪಟೀಲ್ದ 21 ವರ್ಷ ಪ್ರಾಯದ ಶರತ್ ಕುಮಾರ್ 1 ವರ್ಷದ ದುಂಬು ತೋಜಂದೆ ಆತೇರು ಅರನ ಕೇಸ್ ಬಗ್ಗೆ ತನಿಖೆ ಚುರುಕುಡು ಆವಡು ನಾಡು ಪತ್ತೊಂದು ಡಿವೈಎಫ್ಐ ಪೊಲೀಸ್ ಕಮಿಷನರ್ಗೆ ಒತ್ತಾಯ ಮಾಡಿದೆ. ಶರತ್ ಕುಮಾರ್ 21 ವರ್ಷ ಪ್ರಾಯದರಾದಿದ್ದು ಕುಡ್ಲ ಪಡೀಲ್ಡ್ ವಾಸ ಮಂತೊಂದಿತ್ತಿನಾರು ತೋಜಂದೆ ಆದು 1 ವರ್ಷ ಆಂಡ್ ಅರನ ಅಮ್ಮಿರ ಕಂಕನಾಡಿ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತಿರು ಆಂಡ ಇಡೀ ಮುಟ್ಟಲ ಶರತ್ ಕುಮಾರ್ನ ನಾಡು ಪತ್ತಿರ ಸಾಧ್ಯ ಆತಜಿ. ಈ ಕೇಸಿನ ಗಂಭೀರವಾದ್ದೊಂದು ತನಿಖೆ ಮಲ್ಕೊಡೊಂದು ಡಿವೈಎಫ್ಐ ಕುಡ್ಲ ಪೊಲೀಸ್ ಕಮಿಷನರ್ಗೆ ಒತ್ತಾಯ ಮಾಡಿದೆ. ಇಲ್ಲದ ಜವಾಬ್ದಾರಿ ವಹಿಸೋಡಾಯಿನ ಮಗೆ ಸಂಶಯ ರೀತಿಲಿ ತೋಜಂದೆ ಆತೇರು ಮಗನ ನೆಂಪುಡು ಕಣನೀರು ಜಪುಡ ಒಂದು ನಿಚ್ಚಲ ಪೊಲೀಸ್ ಸ್ಟೇಷನ್ ಜನಪ್ರತಿನಿಧಿಲಿನ ಆಫೀಸ್ ಎಂದು ನಲಿತದು ಶರತ್ನ ಅಮ್ಮೇರು ಬಚ್ಚಿದು ಬೋತೇರು ಪೊಲೀಸರಿನ ತನಿಖೆ ದಾಲಯಾಮಂದು ಶರತ್ನ ದೋಸ್ತಿನ ಮಿತ್ತು ಸಂಶಯ ಇತ್ತಿಂಡು ಅಂಚ 1-2 ಜನನು ಬೋಡಾ ಬೋಡ್ಚಂದ್ ವಿಚಾರಣೆ ಮಲ್ತಿತ್ತಿರು ಅವು ಯಾವಂದು ಆಕ್ಲಿನ ಕುಡೂರ ಸರಿಯಾದ ವಿಚಾರಣೆ ಮಲ್ಕೊಡೊಂದು ಡಿವೈಎಫ್ಐ ನಾಯಕರು ಒತ್ತಾಯ ಮಲ್ತಿರು.